ಆದರ್ಶ ಬದುಕು ಕಟ್ಟಿಕೊಳ್ಳಬೇಕಾದರೆ ತ್ಯಾಗ ಮತ್ತು ಸೇವೆ ಜೀವನದಲ್ಲಿರಬೇಕು. ಅಂತಹ ಸಮೃದ್ಧ ಜೀವನ ನಡೆಸಿದ ಸೀತಾರಾಮ ರೈ ಅವರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಜೀವನ ಸಾರ್ಥಕಗೊಳಿಸಿದ್ದಾರೆ ಎಂದು ಒಡಿಯೂರು ಶ್ರೀ ಗುರುದೇವ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಸವಣೂರಿನ ವಿದ್ಯಾ ಗಂಗೋತ್ರಿಯಲ್ಲಿ ನಡೆದ ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಕೆ ಸೀತಾರಾಮ ರೈ ಸವಣೂರು ಅವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಸಭೆ ನೆನಪಿಗಾಗಿ ಅವರು ಸವಣೂರಿನ ನಾಗರಿಕರಿಗಾಗಿ ನಿರ್ಮಿಸಿಕೊಟ್ಟಿರುವ ಸುಸಜ್ಜಿತ ಶೌಚಾಲಯ ಮತ್ತು ಸ್ನಾನಗೃಹದ ಲೋಕಾರ್ಪಣೆ ಕಾರ್ಯಕ್ರಮ ಅಮೃತ ರಶ್ಮಿ ಸಮಾರಂಭದಲ್ಲಿ ಪಿಬಿ ಹರೀಶ್ ಸಂಪಾದಕತ್ವದ ಹೊರತಂದ ಅಭಿನಂದನಾ ಗ್ರಂಥ ಅಮೃತ ರಶ್ಮಿ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದರು. ಒಂಜಿ ಆದರ್ಶವಾಯಿನ ಬದುಕು ಮಲ್ಪಡುಂದಾಂಡ ಒಂತೆ ತ್ಯಾಗ ಬೋಡಿಗೆ ತ್ಯಾಗದ ಅಂತೆ ಬದುಕು ಮಲ್ಪನಿಗೆ ಸಾಧ್ಯತೆ ಹೆಚ್ಚು. ಬದುಕಿಡು ರಡ್ಡು ಒಂಜಿ ಭೋಗ ಬೊಕ್ಕೊಂಜಿ ತ್ಯಾಗ. ಭೋಗಡ್ಲ ಸಾಮಾನ್ಯವಾದ ಕ್ಷಣಿಕವಾಯಿನ ಸುಖಗಳು ಉಪ್ಪು ಆಂಡ ತ್ಯಾಗಡು ಮಾತ್ರ ಶಾಶ್ವತವಾಯಿನ ಸುಖ ದೆಂಗಿದೆ. ಒಂಜಿ ಪಾತ್ರೆಗಳು ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮ. ಒಂಜೊಂಜಿ ಆಭರಣಗಳು ಎಂಚಾಂದು ಕೇಂಡ ಈ ಚಾವಡಿ ಹಿಡಿದುಕೊಂಡು ಅಂದಾಂಡ ರೈತುಲಿಂದ ಮಾತು ರೂಪಲೆಲ್ಲ ಆಯ್ಕೊಂಡಾರೆ ಅವೊಂಜಿ ಆಭರಣನೇ ರೂಪಲೊಂಜಿ ಆಭರಣನೇ ಆಂಡ ಇದು ಒಟ್ಟಿಗೆ ಎಡ್ಡೆ ಗುಣಲುಂಟು ಸದ್ಗುಣಲ ಅರಡೆ ಉಂಟು ಅವಳ ಒಂಜಿ ಸುಭಾಷಿತ ಒಪ್ಪುಡು ಒಂದು ಅನ್ಕೊಂಡು. ಸನ್ಮಾನ ನೆರವೇರಿಸಿದ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಮಾತನಾಡಿ, ಸೀತಾರಾಮ ರೈ ಅವರು ಸಮಾಜದಲ್ಲಿ ಪರಿವರ್ತನೆಗೆ ವೇಗ ತುಂಬುವ ಕಾರ್ಯ ಮಾಡಿ ಅಭಿವೃದ್ಧಿಗೆ ಸ್ವಂತಿಕೆಯ ಶಕ್ತಿ ನೀಡಿದ್ದಾರೆ. ಮನುಷ್ಯ ಯಾವತ್ತೂ ಸೋಲನ್ನ ಸೋಲು ಎಂದು ಸ್ವೀಕರಿಸದೆ ಗೆಲುವಿನ ಮೆಟ್ಟಿಲು ಬಳಸಿಕೊಳ್ಳಬೇಕು. ಇಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಸುದೀರ್ಘ ಜೀವನದಲ್ಲಿ ಯಶಸ್ಸು ಕಂಡು ಸಮಾಜದ ಪ್ರತಿಯೊಬ್ಬರ ಪ್ರೀತಿಗೆ ಪಾತ್ರರಾಗಿ ನಮಗೆಲ್ಲ ಆದರ್ಶಪ್ರಾಯರಾಗಿ ಸೀತಾರಾಮ ರೈ ಅವರು ಜನಮಾನಸದಲ್ಲಿ ಯಾವತ್ತೂ ಉಳಿಯುವಂತಾಗಿದ್ದಾರೆ ಎಂದು ಹೇಳಿದರು. ಪರಿವರ್ತನೆಗೆ ವೇಗವನ್ನು ತುಂಬುವಂತ ನೂರಾರು ಜನ ಈ ಸಾಮಾಜಿಕ ಬದುಕಿನಲ್ಲಿ ಜಗತ್ತಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಸಣ್ಣ ಸಣ್ಣ ಬೇರೆ ಬೇರೆ ಕ್ಷೇತ್ರಗಳಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಮುಖಾಂತರ ಆ ಪರಿವರ್ತನೆ ಜಗತ್ತಿನ ನಿಯಮ ಅಂತ ಹೇಳೋದನ್ನ ಆಕ್ಸಲರೇಟ್, ಅದಕ್ಕೆ ಸ್ಪೀಡ್ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಜನರ ಜೊತೆಯಲ್ಲಿ ಆ ಪಟ್ಟಿಗೆ ಸೇರಿದಂಥವರು ಸನ್ಮಾನ್ಯ ಸೀತಾರಾಮ ರೈಗಳು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಜೀವನದಲ್ಲಿ ಈ ವ್ಯಕ್ತಿ ಸಂತೋಷವಾಗಿರಬೇಕು. ನೂರಾರು ಸಮಸ್ಯೆಗಳ ಮಧ್ಯೆ ಕೂಡ ಆ ವ್ಯಕ್ತಿ ಸಂತೋಷದಲ್ಲಿರುವಂಥ ಪ್ರಯತ್ನಗಳನ್ನು ಮಾಡಬೇಕು. ಯಾವಾಗ ಸಂತೋಷದಲ್ಲಿರಲಿಕ್ಕೆ ಸಾಧ್ಯ? ಭಾವನೆಗಳ ಕೈಗೆ ನಮ್ಮ ಬದುಕನ್ನು ಕೊಡಬಾರದು. ಭಾವನೆಗಳ ಕೈಗೆ ನಮ್ಮ ಬದುಕನ್ನು ಕೊಟ್ಟರೆ ಸಂತೋಷ ಅದು ತನ್ನಿಂದ ತಾನಾಗಿ ಕಸಿದುಕೊಳ್ತದೆ. ಸ್ನಾನಗೃಹ ಲೋಕಾರ್ಪಣೆ ಮಾಡಿದ ಮೂಡಬಿದಿರೆಯ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನನಗೆ ನನ್ನ ಜೀವನದಲ್ಲಿ ನಾನು ಕೆಲವಾರು ಹಿರಿಯರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ನಮ್ಮ ಜೀವನದಲ್ಲಿ ಕೊಡಲಿದೆ. ಅದರಲ್ಲಿ ಬಹಳ ಪ್ರಮುಖರಾದವರು ಶ್ರೀ ಕೆ ಸೀತಾರಾಮ ರೈ ಅವರು. ನಮಗೂ ಅವರಿಗೂ ಬಹಳ ದೀರ್ಘವಾದಂತಹ ಸಂಬಂಧ. ನಾನು ಬಹಳ ಬಾಲ್ಯದಲ್ಲಿ ಇರುವಾಗ ನಮ್ಮ ತಂದೆಯ ಮತ್ತು ಎ ಜೆ ಶೆಟ್ಟರವರಿಗೆ ಬಹಳ ನಿಕಟವಾದಂತಹ ಒಂದು ಬಿಸ್ನೆಸ್ನ ಸಂಬಂಧ. ಈ ಪ್ರಯುಕ್ತ ನಾನೂ ಕೂಡ ಅದರಲ್ಲಿ ಸ್ವಲ್ಪ ತೊಡಗಿಸಿಕೊಂಡಿದ್ದೆ. ಇಂತಹ ಸಂದರ್ಭದಲ್ಲಿ ಸೀತಾರಾಮ ರೈ ಅವರ ಒಂದು ಪರಿಚಯ ನನಗೆ ಆಗ ಆಗಿತ್ತು. ಅಲ್ಲಿಂದ ಇವತ್ತವರೆಗೆ ನಮ್ಮ ಹಂತ ಹಂತದಲ್ಲಿ ಅದು ಬೇರೆ ಬೇರೆ ಸಂದರ್ಭ ಬೆಳೆದು ಬಂತು. ಮತ್ತು ಕ್ರಮೇಣ ಎ ಜೆ ಶೆಟ್ಟರವರ ಮಗನಿಗೆ ನಮ್ಮ ಕುಟುಂಬದ ಅಮರನಾಥ್ ಶೆಟ್ಟರವರ ಒಂದು ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ನಮಗೆ ಸೀತಾರಾಮ ರೈ ಅವರು ಮತ್ತು ನಮಗೆ ನೆಂಟರಾಗಿ ಬಂದರು. ಮಂಗಳೂರು ಲಕ್ಷ್ಮೀ ಮೆಮೋರಿಯಲ್ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಎಚ್ ಎ ಶೆಟ್ಟಿಯವರು ಶುಭ ಹಾರೈಸಿದರು. ನಾವು 75 ವರ್ಷ ಆಗ್ತದೆ. 75 ವರ್ಷದಲ್ಲಿ ನಾವೆಲ್ಲ ಏನು ಮಾಡಿದ್ದೇವೆ ಎಂದು ಅದು ಮುಖ್ಯ. ಆ 75 ವರ್ಷದಲ್ಲಿ ಸೀತಾರಾಮ ರೈ ಅವರು ಎಲ್ಲ ರೀತಿಯ ಸಮಾಜ ಸೇವೆಯನ್ನು ಸಹ ಮಾಡಿದ್ದಾರೆ. ಅವರು ಕೆಲಸಕ್ಕೆ ಸೇರಿ ಆದ ನಂತರ ನಮ್ಮೊಟ್ಟಿಗೆ ಬಿಸ್ನೆಸ್ ಮಾಡಿ ಹಲವು ಥರದ ಬೇರೆ ಬೇರೆ ಬಿಸ್ನೆಸ್ ಮಾಡಿ, ಹಾಗೆ ಹೋಟೆಲ್ ಉದ್ಯೋಗ ಮಾಡಿ, ಸಹಕಾರ ಕ್ಷೇತ್ರದಲ್ಲಿ ಮಾಡಿ, ಹಲವು ರೀತಿಯ ಬಿಸ್ನೆಸ್ ಮಾಡಿ ಒಂದು ಹೆಸರು ಗಳಿಸಿದ್ದಾರೆ. ಎಲ್ಲರ ಬಾಯಲ್ಲಿ ಸೀತಾರಾಮ ರೈ. ಯಾಕಂದರೆ ಅವರು
ಬೆಳೆದದ್ದು ಎಜುಕೇಷನ್ ಆದ ಸುಳ್ಯದಲ್ಲಿ. ನಾನು 72 ವರ್ಷದಲ್ಲಿ ಮದುವೆ ಆಗ ಸಹ ಅವರು ಸುಳ್ಯದಲ್ಲಿದ್ದರು. ಮತ್ತೆ ಕೃಷಿದ ಉದ್ಯೋಗ ಮಾಡಬೇಕು. ಸುಳ್ಯ ಎಂಬಿ ಫೌಂಡೇಶನ್ನ ಸಂಸ್ಥಾಪಕ ಎಂಬಿ ಸದಾಶಿವ ಅಭಿನಂದನಾ ಭಾಷಣ ಮಾಡಿದ್ರು. ಸವಣೂರು ಸೀತಾರಾಮರಯ್ಯವರು ಮಾತನಾಡಿ, ಇದರಿಂದ ನನಗೆ ಹೆಚ್ಚಿನ ಜವಾಬ್ದಾರಿ ಇನ್ನು ಸಾರ್ವಜನಿಕರು ಕೊಟ್ಟಿದ್ದಾರೆ. ಮುಂದೆಯೂ ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದ್ರು. ಏನು ಇರಲಿ, ನಾವು ಸಮಾಜದಲ್ಲಿ ಮಾಡಿದ ಈ ಕಿಂಚಿತ್ ಸೇವೆಯನ್ನು ನೀವು ಬಹಳ ಸಂತೋಷಪೂರ್ವಕವಾಗಿ ನೀವೆಲ್ಲ ಇಷ್ಟು ಜನರ ಮಧ್ಯೆ ಅದನ್ನು ಹೇಳಿ ಹೊಗಳಿ ನಮ್ಮನ್ನು ಆಶೀರ್ವದಿಸಿದ್ದೀರಿ. ಆದ್ದರಿಂದ ನನ್ನ ಶ್ರೀಮತಿಯ ಮತ್ತು ನನ್ನ ಎಲ್ಲ 3 ಮಕ್ಕಳ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮುಂದಿನ ಕೆಲಸಗಳನ್ನು ಇನ್ನೂ ಇದೇ ರೀತಿಯಲ್ಲಿ ಸಮಾಜ ಸೇವೆ ಮುಂದುವರಿಸಲಿಕ್ಕೂ ನಾನು ಬದ್ಧನಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳುವುದರೊಂದಿಗೆ ಇದಕ್ಕೆಲ್ಲ ನನಗೆ ಕಾರಣೀಭೂತರಾದ 3 ಜನರ ಹೆಸರನ್ನು ನಾನಿಲ್ಲಿ ಉಲ್ಲೇಖ ಮಾಡಬೇಕು. ಒಂದನೇದಾಗಿ ನನ್ನ ತೀರ್ಥರೂಪರಾದ ದಿವಂಗತ ಶೆಟ್ಟೂರು ರೈಗಳು ಮತ್ತು ನನ್ನ ತಾಯಿ ಯಮುನಾ ರೈ ಅವರು. ಎರಡನೇದಾಗಿ ನನ್ನ ಬಂಧು ಆಗಿರತಕ್ಕಂಥ ನನ್ನ ತಂಗಿಯ ಗಂಡನಾದ ಶ್ರೀಯುತ ಎ ಜೆ ಶೆಟ್ಟಿ ಅವರು. ನಾವು ಬಹಳ ಕಷ್ಟದ ಜೀವನದಲ್ಲಿ ನನ್ನ ತಂದೆಯವರು ನಮಗೆ ಶಿಸ್ತನ್ನು ಕಲಿಸಿಕೊಟ್ಟು, ಎಷ್ಟೇ ಕಷ್ಟ ಬಡಪತ್ತಿಗಿದ್ದರೂ ಮತ್ತೊಬ್ಬನಿಗೆ ನೋವು ಮಾಡದ ಹಾಗೆ, ಕೂಡಿದ್ರೆ ನೀನು ಅವನಿಗೆ ಉಪಕಾರ ಮಾಡಬೇಕು, ಇಲ್ಲದಿದ್ರೆ ನೀನು ಅವರಿಗೆ ಉಪದ್ರ ಮಾಡುವಂತ ಕೆಲಸವನ್ನು ಯಾವತ್ತೂ ನಿನ್ನ ಜನ್ಮದಲ್ಲಿ ಮಾಡ್ಲಿಕ್ಕೆ ಕೂಡುದು. ಆರಂಭದಲ್ಲಿ ಸೀತಾರಾಮರಯ್ಯವರನ್ನ ಮೆರವಣಿಗೆಯಲ್ಲಿ ಕರೆತರಲಾಯಿತು. ವೇದಿಕೆಯಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆಯವರು ದೀಪ ಬೆಳಗಿಸಿ ತಿಲಕವಿಟ್ಟು ಆರತಿ ಬೆಳಗಿ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು, ಹಿತೈಷಿಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಗೌರವಾರ್ಪಣೆ ಸಲ್ಲಿಸಲಾಯಿತು. ಸಮಾರಂಭದ ಆರಂಭದಲ್ಲಿ ವಿದುಷಿ ಪಾರ್ವತಿ ಭಟ್ ಹೊಸಮೂಲೆ ಹಾಗೂ ಬಳಗದವರಿಂದ ಗಾನಲಹರಿ, ಸತೀಶ್ ಶೆಟ್ಟಿ ಪಟ್ಲ ಅವರ ಯಕ್ಷಧ್ರುವ ಫೌಂಡೇಶನ್ ಬಳಗದವರಿಂದ ಯಕ್ಷ ನೃತ್ಯ ರೂಪಕ ನಡೆಯಿತು. ಸಂಜೆ ಮೂಡಬಿದ್ರಿಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಕಲಾ ತಂಡದಿಂದ ಆಳ್ವಾಸ್ ವಿರಾಸತ್ ನಡೆಯಿತು. ವೇದಿಕೆಯಲ್ಲಿ ಸೀತಾರಾಮರಯ್ಯವರ ಪತ್ನಿ ಕಸ್ತೂರಿ ಕಲಾ ರೈ, ಪುತ್ರರಾದ ಮಹೇಶ್ ಕೆ ರೈ, ಡಾಕ್ಟರ್ ರಾಜೇಶ್ ರೈಕೆ, ಪುತ್ರಿ ರಶ್ಮಿ ಅಶ್ವಿನ್ ಶೆಟ್ಟಿ, ಸೊಸೆಯಂದಿರಾದ ಪಲ್ಲವಿ ಮಹೇಶ್ ರೈ, ಅಶ್ವಿತಾ ರಾಜೇಶ್ ರೈ, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷ ಎನ್ ಸುಂದರ್ ರೈ, ಸವಣೂರು ಅಧ್ಯಕ್ಷ ಕೆಆರ್ ಗಂಗಾಧರ್, ಅಶ್ವಿನ್ ಎಲ್ ಶೆಟ್ಟಿ, ಕಾರ್ಯದರ್ಶಿ ಸೀತಾರಾಮ್ ಕೇವಳ, ಪ್ರದೀಪ್ ಕುಮಾರ್ ರೈ ಪನ್ನೆ, ಜತೆ ಕಾರ್ಯದರ್ಶಿ ಕುಸುಮಾ ಪಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.